ಉಕ್ಕುಟ್ಟು ಜಂಕ್ಷನ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಮಂಗಳೂರು ಕ್ಷೇತ್ರ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಂಗಳೂರು ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಸಂತೋಷ್ ರೈ ಬಳಿಯಾರ್ ಅವರು ಮಾತನಾಡಿ, ರಾಜ್ಯದ ಅಭಿವೃದ್ಧಿಯಲ್ಲಿ ಝೀರೋ ಆಗಿದೆ. ವಿಧಾನಸೌಧದಲ್ಲಿ ಸಚಿವರುಗಳ ಆಪ್ತರ ಜೊತೆಗೆ ನಿರಂತರ ಲಕ್ಷ ಹಣದ ಕಂತೆಗಳು ಸಾಗುತ್ತಲೇ ಇವೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಸಮ್ಮಿಶ್ರ ಸರ್ಕಾರ, ಮುಖ್ಯಮಂತ್ರಿ ಹಾಗೂ ಸಚಿವರುಗಳು ಶೀಘ್ರವೇ ರಾಜೀನಾಮೆ ನೀಡಬೇಕು. ಕಾಮಗಾರಿ ಆರಂಭವಾದಾಗ ಜಾಗವನ್ನು ಅತಿಕ್ರಮಿಸಿ ಕೊಡುವ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿತ್ತು. ಆ ಪ್ರಕ್ರಿಯೆ ಈವರೆಗೂ ಮುಗಿಯದಿದ್ರೂ ಸಂಸದರ ಮೇಲೆ ಗೂಬೆ ಕೂರಿಸುವ ಕೆಲಸ ನಾಚಿಕೆಗೇಡು ಎಂದು ಆರೋಪಿಸಿದ್ರು. ಮಾರ್ಗ ಮಾತಾಡ್ತಿಕಡೆ ಜಿಲ್ಲಾಡಳಿತದ ಡಿಸಿ ಮನ್ಪೇರ್ಬೋಡ್ನಾಯಿ ಒಂಜಿ ವೇಳೆ MLA ಇಜ್ಜಿಂದಲ್ಲ ಕೋಟಿ ಕೋಟಿ ಅನುದಾನ ಮಿತ್ರದ ಕೇಂದ್ರದ ಈ ರಾಜ್ಯ ಸರ್ಕಾರ ಬರ್ತದೆ. ರಾಜ್ಯ ಸರ್ಕಾರದ ಜಿಲ್ಲಾ ಆಡಳಿತ ಬರ್ತದಲ್ಲ, ಅವು ಕೇವಲ ಪ್ರಚಾರಕ್ಕೂ ಮಾತ್ರ ಇರ್ತದೆ. ಅಭಿವೃದ್ಧಿ ಝೀರೋ. ನೀರಿಗಾದೆ ನೀರ್ನೋದು 300 ಕೋಟಿ ರೂಪಾಯಿ ಬರ್ತದಲ್ಲ, ತಳಮಟ್ಟಕ್ಕೆ ಎತ್ತನಾಗ ಏತಾಪನೊಂದು ಮಾತಾಡಲು ಗೊತ್ತಿತ್ತು ನಂಚಿನ ವಿಷಯ. ನಮ್ಮ ಆಗ್ಲೇನು ಟಾರ್ಗೆಟ್ ಮಾಡ್ಬಿಡಿ ಆಗ್ತೀರ. ನಮ್ಮ ಒಂದ್ಪುಣಿ ಅಭಿವೃದ್ಧಿ ಅವಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಬಂದ ಮಾರ್ಗ ಮಾತ್ರ ಬಂತ ಅಭಿವೃದ್ಧಿ ಹತ್ತು ಏಪತ್ತೊಂದಲ್ಲ ಫ್ಲೈಓವರ್ ಬೊಬ್ಬೆ ಪಾಡ ಫ್ಲೈಓವರ್ ಇನಿ ಮುಟ್ಟ ಉಂಚರ ಕಾರಣ ಏರು ಬಂದ ಫ್ಲೈಓವರ್ಗೆ ಬೋರಿತ್ತು ನಂಚಿನ ಕಾಸು ಸೆಂಟ್ರಲ್ ಗವರ್ಮೆಂಟ್ ಕೊರಂದಲ್ಲ. ಈ ಜಾಗನೆ ರಿಕ್ವೈರ್ಮೆಂಟ್ ಕೊರ್ಪುಣಂಜಿನ ಬೇಲಕ್ಕೆ ಅವು ನಮ್ಮ ರಾಜ್ಯ ಸರ್ಕಾರದ ಆ ರಾಜ್ಯ ಸರ್ಕಾರ ಇದ್ದಿಂದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ MLA ಇತ್ತಿದೆ. ಮಂಗಳೂರು ದಕ್ಷಿಣದ MLA ಇತ್ತಿದೆ. ಓಲೋಲು ಎಕ್ವೈರ್ ಅವಳು ಅವನು ಎಕ್ವೈರ್ ಮಾಡ್ತಾರೆ. ಆ ಕಂದಾಯ ಇಲಾಖೆ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಅವರು ಮಾತನಾಡಿ, ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಅಂದಿನ ನೆಹರು ಕಾಲದಿಂದ ಇಂದಿನವರೆಗೂ ಕಾಂಗ್ರೆಸ್ ಹಲವು ರೀತಿಯಲ್ಲಿ ಭ್ರಷ್ಟಾಚಾರವನ್ನ ನಡೆಸುತ್ತಲೇ ಬಂದಿದೆ ಎಂದು ಆರೋಪಿಸಿದ್ರು. ಅಯ್ಯಪ್ಪ ಮಂದಿರಗೂ ಮಹಿಳೆಯರನ್ನ ಪ್ರವೇಶದ ವಿರುದ್ಧ ಆಯ್ತು ಸಹಮತ ವ್ಯಕ್ತಪಡಿಸೋದು ಆಶ್ಚರ್ಯಕೊಂಡು ಬರುತ್ತೆ ಕಾಂಗ್ರೆಸ್ ದಕ್ಕಳು ಆಯ್ತು ಇಡಕ್ಟ ಯಾರು ಬಣದಲ್ಲೇರು ಮಮತಾ ಗಟ್ಟಿ ಬಣದಲ್ಲೇರು ಬಿಜೆಪಿ ದಕ್ಕಳು ರಾಜಕೀಯ ಮಂತೊಂದು ಬಣದು ಎಂಟು ಬಹಳ ವರ್ಷದಿಂದ ಹಿಂದೂ ಆಚಾರ ವಿಚಾರ ಸಂಸ್ಕೃತಿಗೆ ಪರವಾದಿ ಎಂಗಳು ಧ್ವನಿ ಎತ್ತವ್ ನಕ್ಕಳು ಅದಕ್ಕೋಸ್ಕರ ನಿಂಗಳು ವಿರೋಧ ಸತ್ಯಾಗ್ರಹ ಹೋರಾಟ ಮಂತಿತ್ತು ನಕ್ಕಳು ಮುಕ್ಕಳು ದಾಲಾಯ್ಚಂದಿ ನಕ್ಕಳು ಮುರಡಿ ಕೋಳೆತ್ತ ಮುರಡಿ ದಿಢೀರ್ ಬತ್ತದು ಬೀರಿಡು ಎಂಕುಲಾಯ್ಕ ಪರವಾದುಳ್ಳ ಮಹಿಳೆಯರು ಬಲ್ಲಿ ಪ್ರವೇಶ ಬಲ್ಲಿ ಬನ್ಪೇರಿ ಬಿಜೆಪಿ ದಕ್ಕಲ್ಲ ರಾಜಕೀಯ ಡೋಂಗಿ ಬನ್ಪರ ಮಮತಾ ಗಟ್ಟಿ ಇನ್ನು ಮಕ್ಕಳು ಶುರುವಾದ ಮಂತಂದೇರು ಧರ್ಮ ಸಂಸ್ಥಾಪನೆ ಮಂತಂದೇರು ಮಕ್ಕಳು ಪಿದಾಡೋದಿಲ್ಲೇರ ನಮ್ಮ ಕೇರೋಡ ఆయన ಪ್ರಶ್ನೆ ಅಂಚಾದ ಯಾನು ಸ್ವಲ್ಪ ಐವಟ್ಟಿ ಸೋದರರು ಯಾನ ಬ್ಯಾನರ್ ತೋದಿಲ್ಲ ಆರು ವಿಜಯ ಬ್ಯಾಂಕ್ದ ಬಗ್ಗೆ ಮಾಡೋದಿಲ್ಲೇರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ, ಜಿಲ್ಲಾ ಉಪಾಧ್ಯಕ್ಷ ಚಂದ್ರಹಾಸ್ ಉಳ್ಳಾಲ್, ಜಿಲ್ಲಾ ಸಮಿತಿಯ ಸದಸ್ಯ ಚಂದ್ರಶೇಖರ್ ವಕೀಲ್, ರಾಜ್ಯ ಸಮಿತಿಯ ಸದಸ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೊದಲಾದವರು ಉಪಸ್ಥಿತರಿದ್ದರು.